ಕಳೆದ ಸುಮಾರು 4 ತಿಂಗಳ ಹಿಂದೆ ಎರ್ಮಾಳು ನೆರಳ್ತಾಯ ದೈವಸ್ಥಾನದ ಬಳಿ ಹೆದ್ದಾರಿ ಡಾಮರೀಕರಣಗೊಂಡ ಕೆಲವೇ ಗಂಟೆಗಳಲ್ಲಿ ಕಿತ್ತು ಹೋಗಿ ಆ ಪ್ರದೇಶ ಅಪಘಾತ ವಲಯವಾಗಿ ರೂಪುಗೊಂಡಿದ್ದರೂ ಸಂಬಂಧಿಸಿದ ಹೆದ್ದಾರಿ ಇಲಾಖೆ ಮೌನಕ್ಕೆ ಶರಣಾಗಿದೆ. ರಾಷ್ಟ್ರೀಯ ಹೆದ್ದಾರಿಯ ಬಲಭಾಗ ಬಹುತೇಕ ಕಿತ್ತು ಹೋಗಿ ರಾಷ್ಟ್ರೀಯ ಮಟ್ಟದಲ್ಲಿ ಮಾನಹಾರಾಜಾಗುತ್ತಿದೆ. ಹೆದ್ದಾರಿಯಲ್ಲಿ ನಿರಂತರವಾಗಿ ಪ್ರಯಾಣಿಸುವ ಸವಾರರಿಗೆ ಇಲ್ಲಿನ ಸಮಸ್ಯೆಯ ಅರಿವಿದ್ದು ಎಚ್ಚರಿಕೆಯಿಂದ ಸಂಚರಿಸುತ್ತಾರೆ. ಅದೇ ಹೊರ ರಾಜ್ಯದ ಸವಾರರಿಗೆ ಇಲ್ಲಿನ ಸಮಸ್ಯೆ ಗಮನಕ್ಕೆ ಬಾರದೆ ಕಿತ್ತು ಹೋದ ಭಾಗದಲ್ಲೇ ಸಂಚರಿಸಿ ನಿಯಂತ್ರಣ ಕಳೆದುಕೊಂಡು ರಸ್ತೆಗೆ ಉರುಳುವುದು, ಮತ್ತೊಂದು ವಾಹನಕ್ಕೆ ಡಿಕ್ಕಿಯಾಗುವುದು ನಡೆಯುತ್ತಿರುತ್ತದೆ. ಈ ಬಗ್ಗೆ ತೆಂಕ ಗ್ರಾಮ ಸಭೆಯಲ್ಲಿ ಸಭೆಗೆ ಬಂದ ಹೆದ್ದಾರಿ ಅಧಿಕಾರಿಯನ್ನು ಗ್ರಾಮಸ್ಥರು ದುರಸ್ತಿಪಡಿಸುವಂತೆ ತರಾಟೆ ತೆಗೆದುಕೊಂಡ ಕ್ಷಣ ಕೆಲವೇ ದಿನಗಳಲ್ಲಿ ದುರಸ್ತಿಪಡಿಸುವ ಭರವಸೆ ವ್ಯಕ್ತಪಡಿಸಿದ್ದು ಮಾತ್ರವಲ್ಲ, ಸ್ಥಳ ಪರಿಶೀಲನೆಯನ್ನು ನಡೆಸಿದರು. ಆದರೆ ಈವರೆಗೂ ಹೆದ್ದಾರಿ ದುರಸ್ತಿ ಕಾಣದಿರುವುದರಿಂದ ಇಲ್ಲಿ ಸರಣಿ ಅಪಘಾತಗಳು ಸಂಭವಿಸುತ್ತಿದೆ.